ನಿರಂತರವಾಗಿ ಸುರಿದ ಗಾಳಿ ಮಳೆಗೆ ಮಂಗಳೂರಿನ ಗಾಂಧಿನಗರದ 8ನೇ ಅಡ್ಡರಸ್ತೆಯ ಪಕ್ಕದಲ್ಲಿದ್ದ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದ ಘಟನೆ ಆಗಸ್ಟ್ 1ರಂದು ನಡೆದಿತ್ತು. ಮಳೆಗಾಲ ಬಂದಾಗ ಅಪಾಯಕಾರಿ ಮರಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಯಾರಿಗೂ ಅಪಾಯವಾಗದ ಸ್ಥಿತಿಯಲ್ಲಿ ಸನ್ನದ್ಧ ಮಾಡಿಕೊಳ್ಳಬೇಕಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಮರ ಬಿದ್ದು 3-4 ದಿನಗಳು ಕಳೆದರೂ ಕೂಡ ಅದನ್ನು ತೆರವುಗೊಳಿಸಲು ಬಂದಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಮರ ಬೀಳುವ ಸಂದರ್ಭದಲ್ಲಿ ಸ್ಕೂಟರ್ ಸವಾರನೊಬ್ಬ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದ. ಅಲ್ಲದೆ ಇದೇ ರಸ್ತೆಯಲ್ಲಿ ಇನ್ನೂ ಹಲವು ಮರಗಳು ಉರುಳಿ ಬೀಳುವಂತಹ ಅಪಾಯಕಾರಿ ಸ್ಥಿತಿಯಲ್ಲಿವೆ. ಮರ ಬಿದ್ದ ರಭಸಕ್ಕೆ ಕಾಂಕ್ರೀಟ್ ರಸ್ತೆಯಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿತ್ತು. ಮರ ಬಿದ್ದು ಮನೆಗೆ ಹಾನಿ ಉಂಟಾಗಿದೆ. ಆದರೆ ಇಷ್ಟು ದಿನ ಕಳೆದರೂ ಕೂಡ ಮರ ತೆರವು ಮಾಡಿಲ್ಲ. ನಮ್ಮ ಕೂಲಿ ಕಾರ್ಮಿಕರನ್ನೇ ಕರೆಸಿಕೊಂಡು ಮರ ತೆರವು ಮಾಡುವ ಕೆಲಸವನ್ನ ಮಾಡಿದ್ದೇವೆ ಎಂದು ಮನೆಯ ಮಾಲಕ ಉದ್ಯಮಿ ಜಗದೀಶ್ ಕೋಟ್ಯನವರು ಮರ ತೆರವುಗೊಳಿಸದ ಅರಣ್ಯ ಅಧಿಕಾರಿಗಳ ಕ್ರಮಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಬಿದ್ದಾದ ಮೇಲೂ ಯಾರೂ ಬಂದಿಲ್ಲ. ಮತ್ತೆ ನಮ್ಮ ತೋಟದವರು ಒಂದು 8 ಜನ ಬಂದು ಮತ್ತೆ ಒಂದು 2 ಯಾರನ್ನ ಕಳಿಸಿದ್ದಾರೆ. ಅವರು ತಂದು ಮರ ಎಲ್ಲ ಕಟ್ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಕ್ಲಿಯರ್ ಮಾಡಿದ್ದೇವೆ. ಕ್ಲಿಯರ್ ಮಾಡಿ ನೋಡಿದರೆ ನಮ್ಮ ಫುಲ್ಲು ಡ್ಯಾಮೇಜ್ ಆಗಿದೆ. ನಮ್ಮ ಗ್ಲಾಸ್ ಇದು ಎಲ್ಲ ಬಿಡಿ, ಪ್ರಾಣಾಪಾಯ ಏನಾಗಿಲ್ಲ. ಬಟ್ ಯಾರು ಒಂದು ಬೇಜವಾಬ್ದಾರಿ ಏನಕ್ಕೆ ಅಂತ ಗೊತ್ತಿಲ್ಲ. ಇಷ್ಟು ದೊಡ್ಡ ಒಂದು ಅನಾಹುತ ಆದಮೇಲೆ ಒಂದು ಕಾರ್ಪೊರೇಷನ್ನವರ ಇವರು ಫಾರೆಸ್ಟ್ನವರ ಯಾರೂ ಬಂದಿಲ್ಲ. ಅವರು ಇವರು ಅವರೂ ಬಂದಿಲ್ಲ. ಬಂದು ಒಂದು ಸಾಂತ್ವನ ಆದರೆ ಹೇಳಬೇಕಲ್ಲ. ಜಸ್ಟ್ ಒಂದು ರಾಧಾಕೃಷ್ಣ ಅವರ ಕಾರ್ಪೊರೇಟರ್ ಬಂದು ನಮಗೆ ಸಾಂತ್ವನ ಹೇಳಿದರು. ಬಂದು ಅವ್ರು ಬಿಟ್ಟರೆ ವೇದವಾಸ್ ಕಾಮತ್ ಅವರು ಒಂದು ಕಾಲ್ ಮಾಡಿದರೆ ಊರಲ್ಲಿ ಇರಲಿಲ್ಲ ಈ ಥರ ಅಂತ. ಬಟ್ ಆದರೂ ನೋಡಿ ಈಗ ಆಗಿ ಎಷ್ಟು ದಿನ ಆಯಿತು. ಅಲ್ಲಿ ನೋಡಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಬಟ್ ಏನೂ ಒಂದು ಜವಾಬ್ದಾರಿ ಇಲ್ಲ. ಅದನ್ನು ಕ್ಲಿಯರ್ ಮಾಡೋದು 1-2 ಲಾರಿ ತಗೊಂಡು ಹೋದ್ರು ಕಾಣಬೇಕು. ಆಮೇಲೆ ಅದರದ್ದು ವಿಷಯನೇ ಇಲ್ಲ. ಬಟ್ ಇಷ್ಟೊಂದು ಬೇಜವಾಬ್ದಾರಿ. ನಾವು ಇನ್ನೊಂದು ಮರ ಇದೆ ನೋಡಿ, ಆ ಇನ್ನೊಂದು ಮರನೂ ಅದಕ್ಕೆಲ್ಲ ಆ್ಯಪಲ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಯಾವಾಗ ಬೀಳ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ರಸ್ತೆ ಪಕ್ಕದಲ್ಲೇ ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ. ಖಾಸಗಿ ನರ್ಸಿಂಗ್ ಹೋಮ್ ಕೂಡ ಇದೆ. ಜನನಿಬಿಡ ಪ್ರದೇಶವಾಗಿರುವ ಇಲ್ಲಿ ಮರ ಬಿದ್ದಾಕ್ಷಣ ತೆರವುಗೊಳಿಸಬೇಕಾಗಿತ್ತು. ಪಾಲಿಕೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಆಡಳಿತ ಈಗ ಇಲ್ಲ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಖುದ್ದಾಗಿ ಮಾಹಿತಿಯನ್ನು ನೀಡಿದರೂ ಕೂಡ ಏನೂ ಕ್ರಮವನ್ನ ವಹಿಸಿಲ್ಲ ಎಂದು ಮಾಜಿ ಕಾರ್ಪೊರೇಟರ್ ರಾಧಾಕೃಷ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇನ್ನೂ ಅಪಾಯಕಾರಿ ಸ್ಥಿತಿಯಲ್ಲಿರುವ ಮರಗಳ ಬಗ್ಗೆ ಕ್ರಮ ಅಗತ್ಯ ಅಂತ ಹೇಳಿದ್ದಾರೆ. ಈ ನಗರ ಪಾಲಿಕೆಯಲ್ಲಿ ಚುನಾವಣೆ ನಡೆಯದಿದ್ದರೆ, ಆಡಳಿತ ಇಲ್ಲದಿದ್ದರೆ ಒಂದು ಯಾರೂ ಕೇಳುವವರಿಲ್ಲ. ನೋಡಿ, ಆ ಫಾರೆಸ್ಟ್ನವರು RFOಗೆ ನಾನು ನಮ್ಮ ಮಿತ್ರರು ನಂಬರ್ ಕೊಟ್ಟರು. ನಾನು ಫೋನ್ ಮಾಡಿದೆ. RFO ಫೋನ್ ಮಾಡಿ ನಮಗೆ ಗೊತ್ತೇ ಇಲ್ಲ, ನಾನು ಈಗ ಅದನ್ನು ತೆರವುಗೊಳಿಸ್ತೇನೆ ಅಂತೇಳಿ ಹೇಳಿ ಅವರು 2-3 ದಿವಸ ಕಳೆದಿದೆ. ಈ ತನಕ ಬರಲಿಲ್ಲ. ಆದರೆ ಕಾರ್ಪೊರೇಷನ್ನವರಾದರೆ ಅದರ ಬುಡ ಅನ್ನೊಂದು JCBಯಲ್ಲಿ ತಂದು ತೆಗೆದು ಆ ಪೈಪ್ ನೀರೆಲ್ಲ ಕಟ್ಟಾಗಿತ್ತು, ನೀರಿನ ಪೈಪು ಕಟ್ಟಾಗಿತ್ತು. ಅದನ್ನೆಲ್ಲ ಒಂದು ಸರಿ ಮಾಡಿ ಹೋಗಿದ್ದಾರೆ. BSNL ಅವರು ಸಹ ಅಷ್ಟೇ, ಅದನ್ನು ಅವರ ಕೇಬಲ್ ಕೊಂಡೋಗಿದ್ದಾರೆ. ಉಳಿದ ಕೇಬಲ್ ಇದೆ, ಅವರು ಮಾಡದೆ ಇವರು ಹೊಂಡ ತುಂಬಿಸಲಿಕ್ಕೆ ಆಗೋದಿಲ್ಲ. ರೋಡ್ ಫುಲ್ಲು ಬ್ಲಾಕ್ ಆಗಿದೆ. ಜನರಿಗೆ ಈ ಥರ ಕಷ್ಟ ಆದರೆ ಈ ಅಧಿಕಾರಿಗಳು ಒಂದು ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದರೆ, ಈ ಥರ ಸ್ಪಂದನೆ ಮಾಡದಿದ್ದರೆ ಜನ ಹೇಗೆ ಬದುಕೋದು?
ಈಗ ಅವರು ಅವರಿಗೆ ಅಂಥ ಪರಿಸ್ಥಿತಿ ಆದರೆ ಅವರು ತೋಟದಿಂದ ಜನ ತರಿಸಿ ಅವರ ಜನವನ್ನು ಮಾಡಬೇಕಾಗ್ತದೆ. ಫಾರೆಸ್ಟ್ನವರಿಲ್ಲ, ಫೈರ್ ಸರ್ವಿಸ್ನವರಿಲ್ಲ, ಯಾರೂ ಇಲ್ಲ. ಒಂದು ಬಡವರ ಮನೆಗೆ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತದೆ?